ಗೋಷ್ಠಿ ನಡಪಾದ ಪಾತೇರ್ನ ಉಳ್ಳಾಲ ದರ್ಗಾ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಶೀದ್ ಹಾಜಿ ಸಾತವರ್ಮನುತ ಅಚ್ಪತಾದೆತ ಕೆಲವೊಂದು ವರ್ಷಲಿರ್ದು ವಕ್ಫ್ ಮಂಡಳಿ ತಂಕ್ಲಮಿತ್ತು ಬೈಲಾ ಪಾರ್ದು ಚುನಾವಣೆ ನಡಪಾವನ ಪ್ರಯತ್ನ ನಡಪಾವೊಂದುಂಡು 11 ಸದಸ್ಯರೆಂದು ಮನವಿರ್ದು ಬೊಕ್ಕ 33 ಕೇರಾದು ಇತ್ತೆ 55 ಕೇರಾದು ಮೀಸಲ್ ದಿತ್ತದು ಸಮಿತಿಗಳ ತೆರಿಪಾವಂದೆ ಚುನಾವಣೆಗೂ ದುಂಬಾದು ಉಳ್ಳಾಲ ಜನತದ ಮಿತ್ತು ದಬ್ಬಾಳಿಕೆ ನಡಪಾವೊಂದುಂಡು 7,000 ಅರ್ಜಿ ವಿತರಿಸಾದು 3,056 ಜನ ಸದಸ್ಯರಾದರು ಒಂಜಿ ವಿಭಾಗಗ ಸೇರ್ನಕ್ಲಿರ್ದು ಅರ್ಜಿ ದೆತ್ತೊಂದು ಆರ್ಥಿಕ ಸಂಪನ್ಮೂಲನ ಅಕ್ಲೇಪ್ ಹರಿಸಾದು ಸದಸ್ಯರನ್ನಾದು ಮಲ್ತದೇರು ನ್ಯಾಯಾಲಯಡು 29 ದುಂಬು ಪಾರ್ದೇರು ನ್ಯಾಯ ಸಮ್ಮತ ಅತ್ತಂದಿನ ಚುನಾವಣೆ ತಂಕ್ಲ ಮಿತ್ತು ಪಾರ್ದೇರು ಬೈಲ ಅಂಗೀಕರಿಸನಿರ್ದು ಬೊಕ್ಕ ಚುನಾವಣೆಗೂ ದುಂಬಾ ಹೊಡಿತಡು ಆಂಡ ಅಕ್ಲೆ ಬೈಲನ್ ತಯಾರಿಸಾದಿತ್ತದು ಇಂದು ಕರ್ನಾಟಕ ವಕ್ಫ್ ಮಂಡಳಿ ನಿಯಮಗೂ ವಿರುದ್ಧ ಆತಂಡು ಚುನಾವಣೆ ಕಡ್ಡಾಯ ಆಂಡಲ ಹಾಲಿ ಆಡಳಿತ ಸಮಿತಿದೊಟ್ಟಿಗೆ ಸಮ್ಮತಿ ದಿತ್ತೊಂದು ನಡಪ ಹೊಡಿತಂಡು ಆಂಡ ವಕ್ಫ್ ಮಂಡಳಿ ತಾನೇ ರಾಜಪಾನ್ಪಿಲಕ ಮೆರುತನ್ ಪಣದು ಅಬ್ದುಲ್ ರಶೀದ್ ಅಸಮಾಧಾನ ತೋಚಾಯಿರು. ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಿಕ್ಕೆ ಉದ್ದೇಶ ಪ್ರಾಚೀನ ಕಾಲದಿಂದ ಬಂದಂಥ ಈ ಒಂದು ಪರಂಪರೆಯಲ್ಲಿರುವಂಥ ಈ ದರ್ಗಾ ಆಡಳಿತ ಸಮಿತಿಯು ಆಗಿನ ಕಾಲದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಮೊಕ್ತೇಸರರು, ವೀಕ್ಷಕರು ಅಥವಾ ಆಡಳಿತಗಾರರು ಎಂಬ ಹೆಸರಲ್ಲಿ ಕರೆಯಲ್ಪಟ್ಟಿದ್ದು ತದನಂತರ 1966ರಿಂದ ಮೊದಲುಗೊಂಡು UM ಇಬ್ರಾಹಿಂ ಹಾಜಾರು, ಮಂಚಿಲ್ ಹಾಜಾರು, ಅದಕ್ಕೆ ಕೋಟೆಪುರದ 35 ವರ್ಷಗಳ ಕಾಲ ಆದ್ದರಿಂದ EK ಇಬ್ರಾಹಿಂ ಹಾಜಿ ಅವರು, ಕರಚೂರು ಮೋನವರು, ಹಂಜಾಜಿ ಅವರು, ಈಗ ಪ್ರಸ್ತುತ ನಾನು ಸೇರಿಕೊಂಡು ಒಂದು ಪರಂಪರೆಯಂತೆ ಇಲ್ಲಿ ಚುನಾವಣೆ ಅಂದರೆ 4 ಕರಿಯ ಮೊದಲಿತ್ತು, ಅದು ಕಡೆಗೆ 5 ಕರಿಯವಾಗಿ ಪರಿವರ್ತನೆಗೊಂಡು 5 ಕರಿಯದಿಂದ ತಲಾ ಕರಿಯದಿಂದ 10 ಜನ ಸದಸ್ಯರನ್ನು ತಮ್ಮ ತಮ್ಮ ಮೊಹಲ್ಲಗಳಲ್ಲಿ ಆರಿಸಿಕೊಂಡು ಬಂದು ಇಲ್ಲಿ 50 ಜನ ಸೇರಿ ಕೆಲವೊಂದು ಕಾರಣಕ್ಕಾಗಿ ವಿದ್ವಾಂಸರುಗಳು, ಸ್ಕಾಲರ್ಗಳು ಎಂಬ ಕೆಲವು ವ್ಯಕ್ತಿಗಳನ್ನು ಅಂದರೆ ತಲಾ 5 ಮಂದಿಯನ್ನು ಒಂದೊಂದು ಕರಿದಿಂದ ಒಬ್ಬರಂತೆ ನಾಮಿನೇಟ್ ಮಾಡಿ ನಾಮಕರಣ ಮಾಡುವಂಥ ಪದ್ಧತಿ ಮೂಲಕ ಆರಿಸಿಕೊಂಡು ಒಂದು ಆಡಳಿತ ಸಮಿತಿ ರಚಿಸುವಂಥ ಪದ್ಧತಿಯಾಗಿತ್ತು. ಅದು ನಿರಂತರವಾಗಿ ಅದೇ ರೀತಿ ನಡೆದು ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಈ ದರ್ಗಾವನ್ನು ಈ ಜಗತ್ತಿಗೆ ತೋರಿಸಿಕೊಡುವಂಥ ಕೆಲಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅದರಲ್ಲಿ ಸಾರ್ವಜನಿಕವಾಗಿ ಬಡ ಸಾಮಾನ್ಯರಿಗೆ ಎಲ್ಲ ಥರದ ಬೇಕಾಗಳಿಗೆ ಇಲ್ಲಿ ಸ್ಪಂದಿಸುವಂಥ ಜಾತಿ ಧರ್ಮವಿಲ್ಲದೆ ಸೌಹಾರ್ದತೆ ಕೊಂಡಿಯಾಗಿ ಬಾಳಲಿಕ್ಕೆ ಒಂದು ಕೇಂದ್ರವಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಇತ್ತೀಚಿನ ಕೆಲವು ಸಮಯದಿಂದ ಈ ವಕ್ಫ್ ಮಂಡಳಿ ಎಂಬಂಥ ಒಂದು ಸಂಸ್ಥೆ ನಮ್ಮ ಮೇಲೆ ದಬ್ಬಾಳಿಕೆಯಿಂದ ಒಂದು ಬೈಲಾವನ್ನು ನಮ್ಮ ಮೇಲೆ ಹೇರಿಕೆ ಮಾಡಬೇಕು ಅಂತೇಳಿ ಭಾಳಷ್ಟು ಕಾಲದಿಂದ ಪ್ರಯತ್ನಪಟ್ಟು ನಮ್ಮ ಮೇಲೆ ವಕ್ಫಿನ ಕಾನೂನಿನ ತಿದ್ದುಪಡಿ 2017ರ ನಿಯಮದಂತೆ ಅಂತ ಹೇಳಿಕೊಂಡು ಒಂದು ಬೈಲಾವನ್ನು ಹೇರಿಕೊಂಡು ನಮ್ಮ ಮೇಲೆ ಚುನಾವಣೆ ನಡೆಸಲಿಕ್ಕೆ ಪ್ರಯತ್ನ ಪಟ್ಟಿದೆ. ಇದನ್ನು ವಿರೋಧಿಸಿಕೊಂಡು ನಾವು ಬಹಳಷ್ಟು ಅವರಲ್ಲಿ ಚರ್ಚೆ ಮತ್ತಿನ್ನು ಮಾಡಿದಾಗ ಯಾವುದಕ್ಕೂ ಒಪ್ಪದೆ ನಮ್ಮ 50 ಮತ್ತು 5 ಜನ ಸದಸ್ಯರ ಅದಕ್ಕೆ ಅವಕಾಶ ಕೊಡದೆ ಕೇವಲ 11 ಜನ ಸದಸ್ಯರಿಗೆ ಮಾತ್ರ ಅವಕಾಶ ಇರುವುದು ಅಂತ ಹೇಳುವಂಥ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಮ್ಮ ಮೇಲೆ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಮತ್ತೊಮ್ಮೆ ಅವರಲ್ಲಿ ಪ್ರಯತ್ನಿಸಿದಾಗ 33ಕ್ಕೆ ಅದನ್ನು ತಂದು ಮುಟ್ಟಿಸಿದರು. ಕಡೆಗೆ ಇವತ್ತು ಈಗ 55 ಜನ ಅಂತ ಹೇಳುವಂಥದ್ದು ವಿದ್ವಾಂಸರಿಗೆ ಅಂತ ಹೇಳುವಂಥ ಮೀಸಲಿಟ್ಟ 5 ನಾಮನಿರ್ದೇಶಿತ ಸದಸ್ಯರ ಆ ಒಂದು ವಿಭಾಗ ಕೂಡ ಇಲ್ಲದೆ ನೇರವಾಗಿ 55 ಜನರ ಒಂದು ತಂಡವನ್ನು ಮಾಡಿಕೊಂಡು ಚುನಾವಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ನಮ್ಮ ಸಂಸ್ಥೆಗೆ ತಿಳಿಸದೆ ಅವರು ಸ್ವಯಂ ಆಗಿ ಅವರ ಕಚೇರಿಯಿಂದ ವಕ್ಫ್ ಕಚೇರಿಯಿಂದ ನೇರವಾಗಿ ನಮ್ಮ ಜನರ ಮೇಲೆ ಹೇರಿಕೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಎಷ್ಟು ಕಾಲಾವಕಾಶವೋ ಅಥವಾ ಚರ್ಚೆಗೆ ಮುಂದಾದಾಗ ಯಾವುದಕ್ಕೂ ಕೂಡ ಅವರು ಸ್ಪಂದಿಸದೆ ನೇರವಾಗಿ ನಮ್ಮ ಉಳ್ಳಾಲದ ಜನತೆ ಮೇಲೆ ಒಂದು ಒತ್ತಡದ ಹೇರಿಕೆಯನ್ನು ಹಾಕಿ ಒಂದು ತಿಂಗಳ ಕಾಲಾವಕಾಶ ಕೊಟ್ಟು ಇಲ್ಲಿ ಮಹಾಸಭೆಯ ಸದಸ್ಯರಾಗಬೇಕು ಅಂತೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸಿ 1,200 ರೂಪಾಯಿ ತಲಾ ಒಬ್ಬ 18 ವರ್ಷಕ್ಕೆ ಮೇಲ್ಪಟ್ಟಂಥ ಮುಸಲ್ಮಾನ ಪಾವತಿಸಿಕೊಂಡು ಸದಸ್ಯನಾಗಬೇಕು ಅಂತ ಹೇಳುವಂಥ ಆ ಒಂದು ಆದೇಶದಂತೆ ಅವರು
ನಮ್ಮ ಮೇಲೆ ಹೇರಿಕೆಯನ್ನು ಮಾಡಿದ್ದಾರೆ. ಕೊನೆಗೂ ಕೂಡ ಅದನ್ನು ಮಾತಾಡಿ ಚರ್ಚೆ ಮಾಡಿದಾಗ ಅದು 700 ರೂಪಾಯಿಗೆ ಇಳಿಸಿ ಕಡೆಗೆ 400 ರೂಪಾಯಿ ಅಂತ ಹೇಳುವಂಥ ಒಂದು ವ್ಯವಸ್ಥೆಗೆ ಬಂದು ಜನರಲ್ಲಿ ಗೊಂದಲದ ವಾತಾವರಣ ಉಂಟಾಗಿ ಈ ಊರಿನಲ್ಲಿ ಸುಮಾರು 7,000 ಅರ್ಜಿ ವಿತರಣೆಯಾಗಿದ್ದುಕೊಂಡು 19,000ದಷ್ಟು ಮಿಕ್ಕಿದ ಜನಸಂಖ್ಯೆ ಇರುವಂಥ ವೋಟರ್ಸ್ ಇರುವಂಥ ಈ ಉಳ್ಳಾಲದಲ್ಲಿ ಕೇವಲ 7,000ದಷ್ಟು ಮಂದಿ ಮಾತ್ರ ಅರ್ಜಿ ಫಾರ್ಮನ್ನು ಪಡ್ಕೊಂಡು ಅದರಲ್ಲಿ 3,056 ಮಂದಿ ಮಾತ್ರ ಹಣ ಪಾವತಿಸಿಕೊಂಡು ಅದರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಒಂದು ವಿಭಾಗಕ್ಕೆ ಸೇರಿದಂಥ ಜನರಿಂದ ಆಧಾರ್ ಕಾರ್ಡನ್ನು ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರ ಆರ್ಥಿಕ ವ್ಯವಸ್ಥೆಗೆ ಆ 400 ರೂಪಾಯಿಯನ್ನು ಭರಿಸುವಂಥ ಕೆಲಸ ಮಾಡಿಕೊಂಡು ಒಂದೇ ವಿಭಾಗದವರು ಮಾಡಿ ಇವತ್ತು ಚುನಾವಣೆಗೆ ತಯಾರಿಯಾಗಿ ನಿಂತಿದ್ದನ್ನು ಪ್ರಶ್ನಿಸಿ ನಾನು ಹಲವಾರು ಬಾರಿ ವಕ್ಫ್ ಕಚೇರಿಗೆ ಸ್ಪಂದಿಸಿದರೂ ನಮಗೆ ಸ್ಪಂದನೆ ಸಿಕ್ಕದ ಕಾರಣ ನಾನು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಹೂಡಿದ್ದೇನೆ. ಈ ಒಂದು ವ್ಯಾಜ್ಯವು ನಿನ್ನೆ ಮಧ್ಯಾಹ್ನ ತೀರ್ಪು ಆಗಬೇಕಿತ್ತು. ಏನೋ ಒಂದು ಕಾರಣದಿಂದಾಗಿ ಅದರ ಏನು ಮುಖ್ಯಸ್ಥರಿದ್ದಾರೆ ಅದನ್ನು 28ನೇ ತಾರೀಕಿಗೆ ಮುಂದೂಡಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡುವಂಥದ್ದು, ನ್ಯಾಯಸಮ್ಮತವಲ್ಲದ ಈ ಚುನಾವಣೆಯನ್ನು ಹೇರಿಕೆ ಮೇಲೆ ದೌರ್ಜನ್ಯ ಕೂಡಿದಂಥ ವ್ಯವಸ್ಥೆಯಲ್ಲಿ ನಮ್ಮ ಮೇಲೆ ಹೇರಿಕೆ ಮಾಡಿದಂಥ ಚುನಾವಣೆ ಇದು ಅಸಮ್ಯ ಅಪರಾಧ ಕೂಡ ಹೌದು. ಈ ಚುನಾವಣೆಯನ್ನು ನಡೆಸುವುದು ಕಾನೂನು ಬಾಹಿರ ಅಂತ ಹೇಳುವಂಥ ಹೇಳಿಕೆಯನ್ನು ನಾನು ಈ ಮೂಲಕ ನಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕಾನೂನು ಪ್ರಕಾರವಾಗಿ ಈ ಒಂದು ಚುನಾವಣೆ ನಡೆಸಬೇಕಿದ್ರೆ ಕಾನೂನು ಪ್ರಕಾರ ಚುನಾವಣೆ ನಡೆಸಬೇಕಾದರೆ ದರ್ಗಾ ಸಮಿತಿಯ ಆಡಳಿತ ಸಮಿತಿಯಲ್ಲಿರುವ ನಮಗೆ ತಿಳಿಸಿಕೊಂಡು ಆ ಬೈಲಾವನ್ನು ನಾವು ಯಾವ ರೀತಿ ಚರ್ಚೆ ಮಾಡಿಕೊಂಡು ಅದಕ್ಕೆ ಒಪ್ಪಿಗೆ ಪಡ್ಕೊಂಡು ಆದ ಮೇಲೆ ಆ ಬೈಲಾವನ್ನು ಅಂಗೀಕಾರ ಮಾಡಿ ಚುನಾವಣೆ ನಡೆಸಲಿಕ್ಕೆ ನಮಗೆ ತಿಳಿಸಬೇಕಿತ್ತು. ಆದರೆ ಏಕಾಏಕಿ ನಮ್ಮ ಆ ಬೈಲಾವನ್ನು ನಮ್ಮ ಒಪ್ಪಿಗೆ ಇಲ್ಲದೆ ಅವರು ಅವರೇ ಆಗಿಯೇ ಜಾರಿ ಮಾಡಿಕೊಂಡು ನಮ್ಮ ಬಗ್ಗೆ ಯಾವುದೇ ಒಂದು ವಿಚಾರದಲ್ಲಿ ವಿನಿಮಯ ಮಾಡಿಕೊಳ್ಳದೆ ನೇರವಾಗಿ ಚುನಾವಣೆ ನಡೆಸಲಿಕ್ಕೆ ಮುಂದಾಗಿರೋದು ಇದು ಕರ್ನಾಟಕ ವಕ್ಫ್ ಮಂಡಳಿಯ ಇರುವಂಥ ಕಾನೂನು ನಿಯಮಗಳಿಗೆ ತದ್ವಿರುದ್ಧವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಒಂದು ವೇಳೆ ಇಲೆಕ್ಷನ್ ಆಗಬೇಕು ಅಂತ ಹೇಳುವಂಥ ಕಠಿಣ ಅವರ ಉದ್ದೇಶ ಇದ್ದರೆ ನಮ್ಮ ಈಗಿನ ಆಡಳಿತ ಸಮಿತಿಗೆ ತಿಳಿಸಿಕೊಂಡು ನಮ್ಮ ಮೂಲಕ ಅದು ಆ ಕಾರ್ಯವನ್ನು ನಡೆಸಬೇಕಿತ್ತು. ಅವರು ವಕ್ಫ್ ಮಂಡಳಿಯವರು ಯಾವುದೇ ಕಾರಣಕ್ಕೂ ನೇರವಾಗಿ ಚುನಾವಣೆ ಮಾಡಲಿಕ್ಕೆ ಅಧಿಕಾರ ವಕ್ಫ್ ನಿಯಮದಲ್ಲಿ ತಿಳಿಸಿಲ್ಲ. ಮೊದಲ ಪ್ರಾಶಸ್ತ್ಯ ನಾವು ಹಿಂದೆ ಪರಂಪರಾಗತವಾಗಿ ಬಂದಂಥ ಆ ಪದ್ಧತಿ ಆಯ್ಕೆ ಮಾಡುವಂಥದ್ದು ಮೊಹಲ್ಲಾವಾರ್, ಅದಕ್ಕೆ ಆದ್ಯತೆ ನೀಡಿ ಅಲ್ಲಿ ಆಯ್ಕೆ ಆಗದಿದ್ದ ಪಕ್ಷ ಚುನಾವಣೆ ನಡೆಸಲಿಕ್ಕೆ ಒಂದು ಅವಕಾಶ ಇದೆ. ಆ ಅವಕಾಶ ಇದ್ದರೂ ಕೂಡ ನಮ್ಮ ಆಡಳಿತ ಸಮಿತಿಯೊಂದಿಗೆ ನಮ್ಮ ಸಮಿತಿಯ ಸಹಮತದೊಂದಿಗೆ ಅದನ್ನು ಮಾಡುವಂಥದ್ದು ಕ್ರಮಬದ್ಧವಾಗಿದೆ. ಅದೆಲ್ಲವನ್ನು ಗಾಳಿಗೆ ತೂರಿ ನಾನೇ ರಾಜ ಎಂಬ ನೆಲೆಯಲ್ಲಿ ಒಂದು ರೀತಿಯ ಆ ವಕ್ಫ್ ಮಂಡಳಿಯ ಒಂದು ತೀರಿದು ಅಭಿಪ್ರಾಯ ಅದು ಯಾರೂ ಕೂಡ ಮೆಚ್ಚುವಂಥದ್ದಲ್ಲ. ಈ ಉಳ್ಳಾಳದಲ್ಲಿರುವಂಥ 19,000 ಜನ ಮುಸಲ್ಮಾನ ಯುವಕರಿಗೆ ಹಿರಿಯರಿಗೆ ಮಾಡಿದ ಅನ್ಯಾಯವಾಗಿರ್ತದೆ. ಹಾಗಾಗಿ ಈ ಒಂದು ಚುನಾವಣೆಯನ್ನು ನೀವು ಕಾನೂನುಬದ್ಧವಾಗಿ ತಡೆ ಹಿಡಿಬೇಕು ಅಂತ ಹೇಳುವಂಥ ಮಾತನ್ನು ನಾನು ಪುನರಪ್ಪಿ ಒತ್ತಾಯಿಸ್ತಾ, ನಮ್ಮ ಸಮಿತಿ ಇಂದಿಗೆ ಸುಮಾರು 7 ವರ್ಷಗಳ ಕಾಲ ಆಡಳಿತ ನಡೆಸಿದೆ. ನಮ್ಮ ಇಲ್ಲಿ ಪರಂಪರೆ ಅಂದರೆ 5 ವರ್ಷದ ಅವಧಿ ಇರ್ತದೆ. ಉರೂಸ್ ಮುಗಿದ ಮೇಲೆ 6 ತಿಂಗಳಲ್ಲಿ ಅಥವಾ 1 ವರ್ಷದೊಳಗೆ ನಾವು ಚುನಾವಣೆ ನಡೆಸಬೇಕಾದದ್ದು ನಮ್ಮ ಇಲ್ಲಿಯ ಪರಿಪಾಠ. ಕೊರೋನಾ ಕಾರಣದಿಂದಾಗಿ ಉರೂಸ್ ನಡೆಸಲಿಕ್ಕೆ ಸ್ವಲ್ಪ ಕಾಲಾವಕಾಶ ಮುಂದೆ ಹೋದ ಕಾರಣ ಆದ್ದರಿಂದಾಗಿ ನಮ್ಮ ಈ ಒಂದು ಆಡಳಿತ ಮಂಡಳಿ ರಚಿಸುವಂಥದ್ದು ಕೂಡ 1 ವರ್ಷಕ್ಕೆ ಮುಂದೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಮಾತ್ರ ಅಲ್ಲದೆ ನಾವು ನಮ್ಮ ಮಹಾಸಭೆ ಕರೆದು ಮುಂದಿನ ತಿಂಗಳಲ್ಲಿ ಚುನಾವಣೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಾವು ಮಾಡಿದ್ದು ನಮ್ಮ ಈ ಮಹಾಸಭೆಯ ತೀರ್ಮಾನದಲ್ಲಿ ಇದೆ. ಇದನ್ನೆಲ್ಲ ಇಷ್ಟು ಇದ್ದರೂ ಕೂಡ ನಮ್ಮ ಮೇಲೆ ಈ ಹೇರಿಕೆ ಮಾಡಿ ಮಾಡುವಂಥ ಈ ಒಂದು ವ್ಯತ್ಯಾಸ, ಇದು ಅವರ ಒಂದು ಮನಸ್ಥಿತಿ ನಿಜವಾಗಿಯೂ ಖೇದಕರ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಿಂದೆ ಯಾವ ಶಕ್ತಿ ಯಾವ ಕಾರಣಕ್ಕಾಗಿ ಏನು ಕೆಲಸ ಮಾಡ್ತಿದೆ ಅಂತ ಹೇಳುವಂಥದ್ದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಈ 7 ವರ್ಷದಲ್ಲಿ ನನಗೆ ಮನಸ್ಸಿಗೆ ಖುಷಿ ಕೊಟ್ಟ ವಿಚಾರ ಅಂತ ಹೇಳಿದರೆ, ಉಳ್ಳಾಲ ಪರಿಸರದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಎಲ್ಲ ಜಾತಿ ಧರ್ಮದ ಜನರು ಒಂದಾಗಿ ಬಾಳಲಿಕ್ಕೆ ಒಂದು ಸಹಕಾರಿ ಆಗುವಂಥ ವ್ಯವಸ್ಥೆ ನಮ್ಮ ಆಡಳಿತ ಸಮಿತಿ ಮಾಡಿದ್ದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿಯಿಂದ ಒಂದು ಖುಷಿಯ ವಿಷಯವನ್ನು ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಈ ದರ್ಗಾಕ್ಕೆ ಭೇಟಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಬೇಕಾದಂಥ ಎಲ್ಲ ಸರ್ವ ರೀತಿಯ ವ್ಯವಸ್ಥೆಗಳನ್ನು ನಮ್ಮ ಆಡಳಿತ ಸಮಿತಿಯು ಮಾಡಿಕೊಟ್ಟಿದ್ದು,
ಇಲ್ಲಿ ಬಂದಂಥ ಬಡಬಗ್ಗರಿಗೆ ಜಾತಿ ಧರ್ಮ ನೋಡದೆ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೂಡ ನಮ್ಮ ಸಮಿತಿ ನೀಡ್ತಾ ಬಂದು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿ ಬಗ್ಗೆ ನನಗೆ ಅಲ್ಲಾಹನಿಗೆ ನಾನು ಸ್ತುತಿಸಬೇಕಾಗಿದೆ. ಹೊಸದಾಗಿ ನಾವು ಈ ಸರ್ಕಾರದ ವತಿಯಿಂದ ಯಾತ್ರಿ ನಿವಾಸ ಅಂತ ಹೇಳುವಂಥ ಒಂದು ಕಟ್ಟಡವನ್ನು ಇಲ್ಲಿ ಬರುವಂಥ ಯಾತ್ರಾರ್ಥಿಗಳಿಗೆ ಸುಮಾರು 82 ಲಕ್ಷ ರೂಪಾಯಿಯ ಒಂದು ಯೋಜನೆಯಿಂದ ಒಂದು ಹೊಸ ಕಟ್ಟಡವನ್ನು ಇವತ್ತು ನಾಳೆ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ SMD ಕಾಂಪ್ಲೆಕ್ಸ್ ಅಂತೇಳಿ ದರ್ಗಾದ ಬಳಿಯಲ್ಲಿ ಸುಮಾರು 88 ಲಕ್ಷ ರೂಪಾಯಿಗಿಂತ ಮಿಕ್ಕಿದ ಖರ್ಚಿನಿಂದ ನಾವು ಸುಮಾರು 10-15 ಅಂಗಡಿ ಕೋಣೆಗಳು ಒಂದು ವಿಲಾಸಿ ತಂಗುದಾಣವಾಗಿ ಇರುವಂಥ ಕಟ್ಟಡವನ್ನು ಕೂಡ ನಾವು ಕಟ್ಟಿದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಅದರಲ್ಲಿ ನಮ್ಮ ಹಜರತ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸುಮಾರು 1 ಕೋಟಿಗಿಂತ ಮಿಗಿಲಾದಂಥ ಒಂದು 8 ಕ್ಲಾಸ್ ರೂಮಿನ ಒಂದು ಕಟ್ಟಡವನ್ನು ಕಟ್ಟಿ ಅದು ಮೇಲೆ 5 ಅಂತಸ್ತಿಗೆ ಮೇಲೆ ಹೋಗುವಂಥ ಇದಕ್ಕೆ ನಾವು ಕಾರಣಕರ್ತರಾಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಾತ್ರ ಅಲ್ಲ, ಶರೀಯತ್ ಕಾಲೇಜು ನಮ್ಮದು ಇಲ್ಲಿ ತಾಜುಲ್ ಉಮರ ಕಾಲದಿಂದಲೇ ಬಂದಂಥ ಒಂದು ಪದ್ಧತಿ ಪ್ರಕಾರ ಇಲ್ಲಿ ಕಾಲೇಜುಗಳು ನಡೀತಾ ಇದ್ದು, ನಮ್ಮ ಆಡಳಿತಾವಧಿಯಲ್ಲಿ ಹೊಸದಾಗಿ ಹಿಫಿಲ್ ಕ್ಲಾಸ್ ಎಂಬಂಥ ಒಂದು ಹೊಸ ಯೋಜನೆ ತಂದು ಸುಮಾರು 350 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾಯಿದ್ದರು. ಕೊರೋನಾ ಕಾರಣದಿಂದ ಈ ಸರ್ಕಾರದ ಆದೇಶದಿಂದಾಗಿ ಅದನ್ನು ಮುಚ್ಚಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ಅದು ಕಾರ್ಯಾರಂಭ ಆಗ್ಬೋದು ಅಂತೇಳುವಂಥ ಒಂದು ಆಶ್ವಾಸನೆ ನನಗಿದೆ. ಕಣಚೂರ್ ಕಮ್ಮೋಹನ್ ಅವರ ಕಾಲದಿಂದ ಇಲ್ಲಿ ಗಂಜಿ ಒಂದು ಮಧ್ಯಾಹ್ನದ ಗಂಜಿ ಪ್ರಾರಂಭ ಮಾಡಿಕೊಂಡಿದ್ದು ನಿರಂತರವಾಗಿ ಇವತ್ತು ಅದು ಸುಮಾರು 3 ಕ್ವಿಂಟಾಲ್ಗಿಂತ ಅಧಿಕ ಅಕ್ಕಿಯನ್ನು ಬೇಯಿಸಿಕೊಂಡು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಗಂಜಿ ಊಟವನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಹೇಳಬೇಕಾದರೆ ಎಲ್ಲ ಜಾತಿ ಧರ್ಮದವರ ಒಂದು ವಿಶ್ವಾಸದಿಂದ ಈ ದರ್ಗಾವು ಬಹಳಷ್ಟು ಪ್ರೀತಿಗೆ ಪಾತ್ರರಾಗಿ ನಮ್ಮ ಒಂದು ಶ್ರದ್ಧಾ ಕೇಂದ್ರ, ಭಕ್ತಿ ಕೇಂದ್ರವಾಗಿ ಉಳಿಲಿಕ್ಕೆ ಕಾರಣವಾಗಿದೆ ಅಂತ ಹೇಳಿಕೊಂಡು ಈ ನಮ್ಮ ಊರಿನ ಎಲ್ಲ ಸಮಸ್ತ ಮುಸಲ್ಮಾನ ಬಾಂಧವರು, ಹಿಂದೂಗಳು, ಕ್ರಿಸ್ತನರು ಎಲ್ಲ ಸೇರಿಕೊಂಡು ನಾವು ಮಾಡಿದ ಕಾರ್ಯಕ್ರಮಗಳನ್ನು ಪ್ರಶಂಸಿಸುವುದನ್ನು ಕಂಡಾಗ ಮನಸ್ಸಿಗೆ ಒಂದು ತೃಪ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಈ ಜಮಾತಿನ ಅಂಡರಲ್ಲಿ ನಡೆಯುವಂಥ ಟ್ರಸ್ಟ್ಗಳಿದೆ, ಅರಬಿಕ್ ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್. ಈ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಸುಮಾರು 15ಕ್ಕಿಂತ ಮಿಗಿಲಾದ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದ್ದು ಬಂದವರಿಗೆ ಎಲ್ಲರಿಗೂ ಒಂದು ಕನಿಷ್ಠ ಒಂದು ರಿಯಾಯಿತಿ ಫೀಸ್ ಮೊದಲೇ ಫೀಸು ಕಮ್ಮಿ ಶುಲ್ಕದಲ್ಲಿ ನಾವು ಕಾಲೇಜು ಮತ್ತು ಪ್ರೈಮರಿ ಶಾಲೆಗಳನ್ನು ನಡೆಸ್ತಾ ಇದ್ದೇವೆ. ಅದರಲ್ಲೂ ಕೂಡ ಬಡಬಗ್ಗರಿಗೆ ಅನೇಕ ಮಂದಿಗೆ, ಸಹಸ್ರಾರು ಮಂದಿಗೆ ನಾವು ರಿಯಾಯಿತಿಯನ್ನು ಕೂಡ ಘೋಷಣೆ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ನೀಡಿಕೊಂಡು ಬಂದಿದ್ದೇವೆ. 2016ರಿಂದ 2022ವರೆಗೆ ಸುಮಾರು 3 ಕೋಟಿ ರೂಪಾಯಿಗಿಂತ ಅಧಿಕವಾಗಿ ನಾವು ಸಹಾಯಧನವನ್ನು ನೀಡಿದ್ದೇವೆ. ಅಷ್ಟು ನೀಡಿ ಕೂಡ ಸುಮಾರು 28 ಲಕ್ಷ ರೂಪಾಯಿ ಶಾಲಾ ವಿದ್ಯಾರ್ಥಿಗಳಿಂದ ಶಾಲಾ ಶುಲ್ಕ ಬರಲಿಕ್ಕೆ ಪಾವತಿ ಬಾಕಿ ಇರುವುದು ನಮ್ಮ ದುರದೃಷ್ಟ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ಶಾಲೆ ಕಾಲೇಜು ನಡೆಸಬೇಕಾದರೆ ಬಹಳಷ್ಟು ಕಷ್ಟ ಕಾರ್ಯಗಳಿರುವಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಆದರೆ ಕೊರೋನಾ ಮತ್ತಿತರ ಎಲ್ಲ ಕಾರಣಗಳಿಂದಾಗಿ ಮಕ್ಕಳ ಹೆತ್ತವರು ಶಾಲಾ ಫೀಸನ್ನು ಸಕಾಲಕ್ಕೆ ಪಾವತಿಸಿದರೆ ಸುಮಾರು 2 ಕೋಟಿ 68 ಲಕ್ಷ ರೂಪಾಯಿ ಬರಲಿಕ್ಕೆ ಬಾಕಿ ಇದೆ ಅಂತೇಳಿ ವಿಷಾದದಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಾವು ಈ ರೀತಿಯಾದಾಗ ಸಂಬಳ ಕೊಡಲಿಕ್ಕೆ ಕೂಡ ನಮಗೆ ವ್ಯತ್ಯಯ ಆಗುವಂಥದ್ದು ಕೂಡ ನಾವು ಇಲ್ಲಿ ಒಪ್ಪಿಕೊಡ್ಬೇಕಾದಂಥ ವಿಚಾರ ಆಗಿದೆ. ಹಾಗಾಗಿ ಒಟ್ಟಾರೆ ಹೇಳಬೇಕಾದರೆ ನಮಗೆ ಈ 7 ವರ್ಷದಲ್ಲಿ ವಾಟ್ಸಪ್ ಮೂಲಕ ಅನೇಕ ಕೇಳಿಕೆಗಳು ಬರ್ಬೋದು. ಅದು ಸಾಮಾನ್ಯವಾಗಿ ಇವತ್ತು ಊರಿನಲ್ಲಿ ಹುಟ್ಟಿದಂಥ ಒಂದು ರೋಗ. ಆದರೆ ಜನಸಾಮಾನ್ಯರ ಬಾರಿಗೆ ಎಲ್ಲ ತಿಳಿದವರ ಮಟ್ಟಿಗೆ ಅಥವಾ ಊರಿನ ಗಣ್ಯರು, ವಿದ್ವಾಂಸರು, ಯಾರೇ ಸ್ಕಾಲರ್ಸ್ಗಳಿದ್ದಾರೆ ಎಲ್ಲರ ಬಾಯಿಂದಲೂ ಆಡಳಿತ ಸಮಿತಿಗೆ ಒಂದು ಮೆಚ್ಚುಗೆ ಸಿಕ್ಕಿರುವುದು, ಆರೋಪವಿಲ್ಲದೆ, ಯಾವುದೇ ಆರೋಪದ ಚುಕ್ಕೆ ಇಲ್ಲದೆ ಆಡಳಿತ ನಡೆಸಲಿಕ್ಕೆ ಸಹಕಾರಿಯಾಗಲಿಕ್ಕೆ ಕಾರಣಕರ್ತರಾದ ಉಳ್ಳಾಳ ಜಮಾತಿನ ಸರ್ವ ಮುಸಲ್ಮಾನ ಬಂಧುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಈ ಒಂದು ಚುನಾವಣೆ ನ್ಯಾಯಸಮ್ಮತವಾದ ಚುನಾವಣೆ ಅಲ್ಲ, ಅಕ್ರಮ ಚುನಾವಣೆ, ಪ್ರಜಾಪ್ರಭುತ್ವ ನೆಲೆಯಲ್ಲಿ ಊರಿನಲ್ಲಿರುವಂಥ ಪ್ರತಿಯೊಬ್ಬ ಮತದಾರರಿಗೂ ಮತದಾನದ ಹಕ್ಕನ್ನು ನೀಡಿ ಗೌರವಿಸುವಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ಕರಡು ಪಟ್ಟಿ ಪ್ರಕಟಣೆ ಮಾಡಿ ಇನ್ನಷ್ಟು ಕಾಲ ನೀಡಿಕೊಂಡು ಸಹಕರಿಸ್ತಾ ಇರುವಾಗ ಈ ಒಂದು ವಕ್ಫ್ ಮಂಡಳಿ ಯಾವುದೋ ಒಂದು ದುರುದ್ದೇಶದಿಂದ ಮತದಾರರಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದೆ ಒಂದು ವ್ಯವಸ್ಥೆ ಮಾಡಿದ್ದು ನಿಜವಾಗಿಯೂ ಬಹಳ ಖೇದಕರ ವಿಚಾರ. ಆದ್ದರಿಂದ ಈ ಚುನಾವಣೆ ನ್ಯಾಯಸಮ್ಮತವಲ್ಲ, ಅಕ್ರಮವಾಗಿದೆ. ಒಂದು ವಿಭಾಗಕ್ಕೆ ಸೇರಿದ ಕೆಲವರು ಸೇರಿಕೊಂಡು ಮಾಡುವ ಈ ಚುನಾವಣೆ ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾನು
ಉಚ್ಚ ನ್ಯಾಯಾಲಯದಲ್ಲಿ ನಾನು ದಾವೆಯನ್ನು ಹೂಡಿದ್ದೇನೆ. ಇನ್ಶಾ ಅಲ್ಲಾ 28ಕ್ಕೆ ಅದರ ತೀರ್ಪು ಕೂಡ ಬರ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿದ್ದೇನೆ. ಒಂದು ಕಡೆಯಲ್ಲಿ ನಾವು ಎಲೆಕ್ಷನ್ ಮಾಡಬೇಕು ಅಂತೇಳಿ ಪ್ರಸ್ತಾವ ಮಾಡಿದಾಗ ನೀವು ಅಲ್ಲಿ ಅಧಿಕಾರದಲ್ಲಿ ಇಲ್ಲ, ನೀವು ಸ್ವಯಂ ಘೋಷಿತ ಕಮಿಟಿ ಅಂತ ಹೇಳುವಂಥ ಭಾವನೆ ಮಾತುಗಳು ಜಿಲ್ಲಾ ಮಂಡಳಿಯಿಂದ ವಕ್ಫ್ ಮಂಡಳಿಯಿಂದ ಮತ್ತು ಕರ್ನಾಟಕ ವಕ್ಫ್ ಮಂಡಳಿಯಿಂದ ಬರ್ತಾ ಇದ್ದು, ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇಷ್ಟೊಂದು ಬೃಹತ್ತಾದಂಥ ಉರೂಸಿಗೆ ವಕ್ಫ್ ಬೋರ್ಡಿನ ಸಿಇಒಗಳು, ವಕ್ಫ್ ಮಂಡಳಿ ಅಧ್ಯಕ್ಷರಾದ ಸಾಫಿ ಸವದಿಯವರು ಭಾಗವಹಿಸಿ ಉರೂಸನ್ನು ಪ್ರಶಂಸಿಸಿದ್ದು ಮರೆತು ಹೋಯಿತೆ. ನಮ್ಮ ಆಡಳಿತ ಸಮಿತಿಯವರು ಮಂಡಿಸಿದಂಥ ಬಜೆಟನ್ನು ಒಪ್ಪಿಕೊಂಡದನ್ನು ಮರೆತು ಬಿಟ್ಟರೆ ನಮ್ಮಿಂದ ಪಡೆಯುವಂಥ ಸೆಸ್ಸನ್ನು ಪಡೆದಂಥ ಆ ವಿಚಾರ ಈ ವಕ್ಫ್ ಮಂಡಳಿ ಮರೆತು ಬಿಟ್ಟಿದೆ. ನೀವು ಇದೆಲ್ಲ ನಮ್ಮ ಅನುದಾನ ನೀಡಿದ್ದು ಮರೆತು ಬಿಟ್ಟಿದೆ ಎಂಬ ಪ್ರಶ್ನೆಗಳೊಂದಿಗೆ ಮರೆತಿದೆ ಎಂಬೊಂದು ಪ್ರಶ್ನೆಯನ್ನು ಮಾಡುತ್ತಾ ಅತ್ಯುತ್ತಮ ಜುಮ್ಮಾ ಮಸೀದಿ ದರ್ಗಾ ಸಮಿತಿ ಅಂತೇಳಿ ಪ್ರಮಾಣ ಪತ್ರ ನೀಡಿದ್ದು ಮರೆತು ಹೋಯಿತೆ. ಇಷ್ಟು ಮಾತ್ರ ಅಲ್ಲ, ಇದರ ಹಿಂದೆ ಏನು ಇರ್ತ ಅಂತ ಹೇಳುವಂಥದ್ದು ಈ ಊರಿನ ಜನಸಾಮಾನ್ಯರು ಅರ್ಥ ಮಾಡಬೇಕು ಅಂತ ಹೇಳಿಕೊಂಡು ಈ ಹಿಂದೆ 2018ರಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಜಸ್ಟಿಸ್ ನಾಗರತ್ನಂ ಅವರು ನೀಡಿದ ತೀರ್ಪು ಇವರ ಗಮನದಲ್ಲಿ ಇಲ್ವೇ? 2019ರಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಿದಾಗ ಅದಕ್ಕೆ ಉಚ್ಚ ನ್ಯಾಯಾಲಯ ತಡೆ ನೀಡಿದ್ದು ಇವರ ಜ್ಞಾಪಕದಲ್ಲಿ ಇಲ್ವೇ ಎಂಬ ಪ್ರಶ್ನೆಗಳೊಂದಿಗೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೀವೆಲ್ಲ ಭಾಗವಾಗಿ ನಮ್ಮ ವಿಚಾರಗಳನ್ನು ಪಡ್ಕೊಳ್ಳೋದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ಏನಾದರೂ ಕೇಳಲಿಕ್ಕಿದ್ರೆ ಕೇಳಬೇಕು ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ, ಉಪಾಧ್ಯಕ್ಷರು ಬಾವಾ ಮೊಹಮ್ಮದ್, ಲೆಕ್ಕ ಪರಿಶೋಧಕರು ಯುಟಿ ಇಲ್ಯಾಸ್, ಸದಸ್ಯರು ಖಾದರ್ ಮುಸ್ಲಿಯಾರ್, ಹಸನಬ್ಬ ಕಡಪರ, ಇಬ್ರಾಹಿಂ ಮುಸ್ಲಿಯಾರ್, ದರ್ಗಾ ವಕ್ತಾರರು ಫಾರೂಕ್ ಉಳ್ಳಾಲ್ ಸುದ್ದಿಗೋಷ್ಠಿಗೆ ಎತ್ತರು.